ಹಂಪನಕಟ್ಟೆಯಲ್ಲಿರುವ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜಿನ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭವು ಕಾಲೇಜಿನ ರವೀಂದ್ರ ಕಲಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಮಂಗಳೂರು ಆಕಾಶವಾಣಿಯ ಸಹಾಯಕ ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಉಷಾಲತಾ ಎಸ್ ರವರು ಮಾತನಾಡಿ, ಕೇವಲ ಕನಸು ಕಂಡರೆ ಸಾಕಾಗುವುದಿಲ್ಲ, ಅದರ ಜೊತೆಗೆ ಹೋದರೆ ಮಾತ್ರ ಏನಾದರೂ ಸಾಧಿಸಲು ಸಾಧ್ಯ. ಕನಸಿಗೆ ರೆಕ್ಕೆ ಕಟ್ಟಿದಾಗ ಯಶಸ್ಸಿನ ಗುರಿ ಮುಟ್ಟಲು ಸಾಧ್ಯ ಅಂತ ಹೇಳಿದ್ರು. ನಾವು ಯೂನಿವರ್ಸಿಟಿಯಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಲೈಫಿಗೆ ಮುಖಾಮುಖಿ ಆದಾಗ ತುಂಬ ವಿಷಯಗಳು ನಮ್ಗೆ ಗೊತ್ತಿರಲಿಲ್ಲ. ನಾವು ಒಂದಾದ ಮೇಲೆ ಒಂದು ತರಗತಿಗೆ ಹೋಗ್ತಾ ಯೂನಿವರ್ಸಿಟಿ ಒಳಗೆ ಹೋಗ್ತಾ ಅಲ್ಲಿಂದ ಹೊರಗೆ ಬರುವಾಗ ನಮಗೊಂದು ಬೇರೆ ಕಲ್ಪನೆ ಇರುತ್ತೆ, ಲೋಕಜ್ಞಾನ ಇರುವುದಿಲ್ಲ. ಆದರೆ ಇಲ್ಲಿ ತುಂಬ ಜನ ನೀವು ಏನೇನೋ ಕೆಲಸ ಮಾಡ್ತೀರಿ, ಎಲ್ಲೆಲ್ಲೋ ಬೇರೇನೋ ತರಬೇತಿ ಪಡ್ಕೋತಾ ಇದ್ದೀರಿ, ಉದ್ಯೋಗದ ಹುಡುಕಾಟದಲ್ಲಿದ್ದೀರಿ. ಈಗಿರೋ ಉದ್ಯೋಗದಲ್ಲಿ ಇನ್ನಷ್ಟು ಉನ್ನತಿಯನ್ನು ಸಾಧಿಸಲಿಕ್ಕೆ ಓದುವ ಕನಸು ಹೊತ್ತು ಬರ್ತೀರಿ. ನಿಮಗೆ ಒಂದು ರೀತಿ ಜೀವನದ ಚಾಲೆಂಜ್ಗಳ ಜೊತೆಗೆ ಸವಾಲುಗಳ ಜೊತೆ ರಿಲೇಟ್ ಆಗಲಿಕ್ಕೆ ತುಂಬ ಸುಲಭ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ಎಎಂ ಖಾನ್ ರವರು ಮಾತನಾಡಿ, ಯಾರಿಗೂ ಹೋಲಿಕೆ, ಟೀಕೆ, ಆರೋಪ ಮಾಡಬಾರದು. ನಾವು ಯೋಚಿಸುವ ವಿಷಯಗಳನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಬೇಕು ಎಂದರು. ಅದು ಬಹಳ ಮುಖ್ಯ ಅಂತ ಒಂದು ಮಾತು ಹೇಳಿ, ಜೀವನದಲ್ಲಿ ಕಾನ್ಫಿಡೆನ್ಸ್ ಇಲ್ಲದೆ ಏನು ಮಾಡಲಿಕ್ಕೆ ಆಗೋಲ್ಲ. ಸೋಲು ಬರುವುದು ಯಾವಾಗ? ಕಾನ್ಫಿಡೆನ್ಸ್ ಇಲ್ಲದೆ ಇರುವಾಗ ಸೋಲು ಬರ್ತದೆ ಅಂತ ಅವರು ಉದಾಹರಣೆ ಕೊಟ್ಟಬೇಕು. ಆ ಕಾನ್ಫಿಡೆನ್ಸ್, ಬರೀ ಒಂದು ಕಾನ್ಫಿಡೆನ್ಸ್ ಮಾತ್ರ ಇದ್ದು ಎಲ್ಲರಿಗೂ ಹೋಗ್ಬೋದು ಅಂತ ಒಂದು ಎಕ್ಸಾಂಪಲ್ ನಮಗೆ ಹೇಳಿದ್ದಾರೆ. ಎರಡನೇ ಮಾತು ಅವರು ಹೇಳಿದ್ದೇನು? ಪ್ರಯತ್ನ, ಟ್ರೈ ಮಾಡಬೇಕು. ಟ್ರೈ ಯು ಸಕ್ಸೀಡ್. ಏನೇ ಆಗಲಿ ನಾವು ಮಾಡ್ತೇವೆ ಅಂತ ಒಂದು ಛಲ ಇರಬೇಕು. ಆ ಮಾತಿಗೆ ನಾನು ಹೋಗ್ತೇನೆ. ಏನೇ ಬರಲಿ, ಎಂಥ ಪರಿಸ್ಥಿತಿ ಇರಲಿ, ನಾನು ಗೆದ್ದೇನೆ, ನಾನು ಮಾಡ್ತೇನೆ ಅಂತ ಒಂದು ಛಲ ಇದೆ. ಅವಾಗಲೇ ಜೀವನ. ಇಫ್ ಯು ಡೋಂಟ್ ಹ್ಯಾವ್ ದಟ್ ಛಲ or you don't have that ambition to be successful, achieve something in life, ನಾನು ಹಿಡಿದು ಲೈಫ್ ಸರ್ವಿಸ್. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಕೃಷ್ಣ ಬಿಎಂ ರವರು ಮಾತನಾಡಿ, ವಿದ್ಯಾರ್ಥಿಗಳು ಅವಕಾಶ ವಂಚಿತರಾಗದೆ ಎಲ್ಲಾ ಚಟುವಟಿಕೆಗಳಿಗೆ ವೇದಿಕೆ ನೀಡುವ ಉದ್ದೇಶದೊಂದಿಗೆ ವಿದ್ಯಾರ್ಥಿ ಸಂಘವು ಕಾರ್ಯನಿರ್ವಹಿಸಲಿದೆ ಎಂದರು. ವಿದ್ಯಾರ್ಥಿ ಸಂಘದ ಉಪನಿರ್ದೇಶಕ ಹಾಗೂ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜಿನ ವಿದ್ಯಾರ್ಥಿ ಸಂಘದ ಉಪನಿರ್ದೇಶಕರು ಹಾಗೂ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಯಾದಂತಹ ಡಾಕ್ಟರ್ ಅಬೋಕರ್ ಸಿದ್ದಿಕ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸ್ವಾಗತಿಸಿದ್ರು. ನಮಗೆಲ್ಲರಿಗೂ ಕೂಡ ಒಂದು ರೀತಿಯಾದ ಸ್ಫೂರ್ತಿಯನ್ನ, ಚೈತನ್ಯವನ್ನ ತುಂಬುವಂತವರು, ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನ ಇಟ್ಕೊಂಡವರು. ಅವರು ನಮಗಿರುವಂತಹ ಅಂತರ ಕೇವಲ ಒಂದು ದೂರವಾಣಿ ಕರೆ ಮಾತ್ರ. With this, I would like to introduce Professor A.M. Khan to this august audience. Professor A.M. Khan is a professor of economics specialized in the research area of biomedical image processing, embedded system design, data processing, algorithm development, and IC fabrication technology. He has successfully guided 4 candidates for PhD, and at present 6 PhD candidates are working under him. He has also guided MPhil candidates. He has presented more than 25 papers in the national and international conferences and published more than 70 articles in the reputed journals. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಕೃಷ್ಣ ಬಿಎಂ ರವರು ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನ ಬೋಧಿಸಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಲ್ಯಾಪ್ಟಾಪ್ ಭಾಗ್ಯ ಯೋಜನೆಯಡಿ ಕಾಲೇಜಿನ ಅರ್ಹ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ V4 News 24/7 ಮಂಗಳೂರು.